ಬಸ್ ಸ್ಟ್ಯಾಂಡ್ನ ಸಮೀಪದಲ್ಲಿ ಹೊಸ ಕಟ್ಟಡವೊಂದು ಇಂದು ಉದ್ಘಾಟನೆಗೊಳ್ಳಲಿದೆ. ಬುರ್ಜುಮಾನ್ ಶಾಪಿಂಗ್ ಸೆಂಟರ್, ಇದರ ಮಾಲಕರಾದಂತಹ ಮೊಹಮ್ಮದ್ ಮುಸ್ತಫಾ ಮತ್ತು ನಜೀಮುದ್ದೀರ್ ಅವರ ನೇತೃತ್ವದಲ್ಲಿ ಈ ವಾಣಿಜ್ಯ ಸಂಕೀರ್ಣವು ಲೋಕಾರ್ಪಣೆಗೊಳ್ಳಿದೆ. ಈ ಶುಭ ಮುಹೂರ್ತದಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಹಾಗೂ ಪುತ್ತೂರಿನ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರ್ ಸರ್ ಅವರು ಹಾಗೂ ನಮ್ಮ ಆಹ್ವಾನಕ್ಕೆ ಸ್ಪಂದಿಸಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಿದ್ದೇನೆ. ಉದ್ಘಾಟನಾ ಭಾಷಣಕ್ಕಾಗಿ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರನ್ನು ಪೋಡಿಯಂಗೆ ಆಹ್ವಾನಿಸಿದ್ದೇನೆ. ಉಪ್ಪಿನಂಗಡಿಯಲ್ಲಿ ಈಗ ತಾನೇ ಉದ್ಘಾಟನೆಗೊಂಡಂಥ ಬುರ್ಜುಮಾನ್ ಶಾಪಿಂಗ್ ಮಾಲ್, ಇದರ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಪುತ್ತೂರಿನ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರೇ, ಉಪ್ಪಿನಂಗಡಿಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಜಾರಾಮ್ ಅವರೇ, ಪುತ್ತೂರು ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಹಾಸ್ ಶೆಟ್ರೆ, ಆತ್ಮೀಯರೂ ಆಗಿರುವಂಥ ಮೊಹಮ್ಮದ್ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರುವಂಥ ಮೊಹಮ್ಮದ್ ಬಡಗನೂರ್ ಅವರೇ, ಪ್ರಸನ್ನ ಕುಮಾರ್ ಶೆಟ್ರೆ, ನಜೀರ್ ಮಠ ಅವರೇ, ಬಸ್ತಿಕರ್ರೆ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಉಪ್ಪಿನಂಗಡಿಯಲ್ಲಿ ಇವತ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಉದ್ಘಾಟನೆ ಆಗಿದೆ. ನಾನು ಬರುವಾಗ ತುಂಬ ತಡ ಆಗಿದೆ. ಬೆಳಿಗ್ಗೆ ಮನೆಯಲ್ಲಿ ತುಂಬ ಜನ ಇದ್ದರು, ಅವರನ್ನು ಬಿಟ್ಟು ಬರಲಿಕ್ಕೆ ಆಗಲಿಲ್ಲ. ಕೆಂಪಿಯವರು 9:30 ಗಂಟೆಗೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೀದಾ ಇಡೆ ಬರ್ತದೆ ಬೊಕ್ಕ ವಾ ಕಾರ್ಯಕ್ರಮಗಳ ಪೋಡು ಅಂತ. ಬಡಗನ್ನೂರು ಬೆಳಿಗ್ಗೆನೆ ಬಂದು ಎಲ್ಲಿಗೂ ಹೋಗಬಾರ್ದು, ಈ ಕಾರ್ಯಕ್ರಮ ಮುಗಿಸಿ ಹೋಗಬೇಕು ಅಂತ ಮನೆಯಲ್ಲಿ ಬಂದು ಕೂತಿದ್ರು. ಒಳ್ಳೆಯ ಕಾರ್ಯಕ್ರಮ, ಅಭಿವೃದ್ಧಿ ಆಗಬೇಕು. ಉಪ್ಪಿನಂಗಡಿಯಲ್ಲಿ ಕೂಡ ಇಲ್ಲಿ ಮಳಿಗೆಗಳು ಬರಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬರಬೇಕು. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಂದರೆ ಉದ್ಯಮ ಸೃಷ್ಟಿ ಆಗ್ತದೆ. ಇವತ್ತು ನನ್ನ ಆತ್ಮೀಯರದು ಇಲ್ಲೊಂದು ಸೂಪರ್ ಮಾರ್ಕೆಟ್ ಕೂಡ ಓಪನ್ ಇದೆ ಅಂತ ನಾನು ಕೇಳಿದ್ದೀನಿ. ಅವ್ರದ್ದು ಸೂಪರ್ ಮಾರ್ಕೆಟು ನನ್ನ ಕಟ್ಟಡದಲ್ಲಿ ತೊಕ್ಕೊಟ್ಟಿನಲ್ಲಿ 1-2 ವರ್ಷದಿಂದ ನಡೀತಾ ಇದೆ. ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಕರೆ ಮಾಡಿ ಹೇಳಿದರು, ನಮ್ಮದು ಕೂಡ ಇವತ್ತು ಇಲ್ಲಿ ಕಾರ್ಯಕ್ರಮ, ನಮ್ಮ ಒಂದು ಮಳಿಗೆಯನ್ನು ತಗೊಂಡಿದ್ದಾರೆ, ಇಲ್ಲಿಯೂ ಕೂಡ ಆರಂಭವಾಗಿದೆ ಅಂತ ಹೇಳಿದರು. ಉಪ್ಪಿನಂಗಡ ಅಭಿವೃದ್ಧಿಗೆ ಇದು ಇನ್ನೊಂದು ಗರಿ ಅನ್ನಲಿಕ್ಕೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಬೇರೆ ಬೇರೆ ಉದ್ಯಮಗಳು ಬಂದರೆ ಅದಕ್ಕೆ ಪೂರಕವಾಗಿ ಜನರು ಕೂಡ ಬೇರೆ ಕಡೆಯಿಂದ ಇಲ್ಲಿ ಬರಬೇಕು. ಆ ದೃಷ್ಟಿಕೋನದಿಂದ ಉಪ್ಪಿನಂಗಡಿಯ ಅಭಿವೃದ್ಧಿ ಆಗ್ತಾ ಇದೆ. ನಾವು ಈಗ ತಾನೇ ಉಪ್ಪಿನಂಗಡಿಗೆ 352 ಕೋಟಿ ರೂಪಾಯಿಯ ಒಂದು ದೊಡ್ಡ ಅನುದಾನ ಈಗಲೇ ಬಂದಿದೆ. ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನ ಏನಿದೆ ಅದರಲ್ಲಿ ತಡೆಗೋಡೆ ಮಾಡುವಂಥದ್ದು, ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ತಡೆಗೋಡೆ ನಿರ್ಮಿಸಿ ಆ ಬಸ್ ಸ್ಟ್ಯಾಂಡ್ ಪಕ್ಕದಿಂದ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿ ಬೇರೆ ಬೇರೆ ಭಾಗದಿಂದ, ಇವತ್ತು ಮೈಸೂರು, ಬ್ಯಾಂಗ್ಳೂರು, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಇವತ್ತೇನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಜನ ಬರ್ತಾರೆ, ಅವರು ಕೂಡ ಉಪ್ಪಿನಂಗಡಿಗೆ ಬಂದು ಹೋಗುವಾಗೆ ಮಾಡಬೇಕು. ಉಪ್ಪಿನಂಗಡಿಗೆ ಬಂದು ಹೋಗುವುದಂತ ಹೇಳಿದರೆ ಅವರು ಸುಮ್ಮನೆ ಬರುವುದಿಲ್ಲ. ಇಲ್ಲಿ ಏನಾದರೂ ವಿಶೇಷತೆ ಬೇಕು, ಇಲ್ಲಿ ನೋಡಲಿಕ್ಕೆ ಏನಾದರೂ ವಿಚಾರಗಳು ಬೇಕು. ಆನಂತರ ಮಕ್ಕಳು, ಬೇರೆ ಬೇರೆಯವರು ಬಸ್ಸಿನಲ್ಲೆಲ್ಲ ಬಂದವರಿಗೆ ಸರಿಯಾದ ವಸತಿ ಗೃಹಗಳು ಬೇಕು, ಇಲ್ಲಿ ಡಾಮೆಟ್ರಿಗಳು ಬೇಕು. ಇದನ್ನೆಲ್ಲ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಮತ್ತು ಇಲ್ಲಿ ಏನಾದರೂ ನೋಡುವಂಥ ವಿಚಾರಗಳು ಬೇಕು. ಅಂಥವರು ಬಂದು ಇಲ್ಲಿ ನಿಂತರೆ ಇಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳೇ ಬರ್ತಾರೆ, ಹೋಟೆಲ್ಗಳಿಗೆ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ, ರಿಕ್ಷಾದಲ್ಲಿ ಹೋಗ್ತಾರೆ, ಅಭಿವೃದ್ಧಿ ಆಗ್ತದೆ. ಪಕ್ಕದಲ್ಲಿ ಪಶುವೈದ್ಯಕೀಯ ಕಾಲೇಜ್ ಏನಿದೆ ಅದು ಕೂಡ ಈ ವರ್ಷ ಕಾರ್ಯ ಆರಂಭ ಆಗ್ತದೆ. ಇವಾಗಲೇ ರೆಡಿ ಆಗಬೇಕಿತ್ತು. ಒಳ ಮೀಸಲಾತಿ ಅನ್ನೋ ಒಂದು ವಿಚಾರದಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಅದಕ್ಕಾಗಿ ನಿಂತಿದೆ. ಒಳ ಮೀಸಲಾತಿ ಕ್ಲಿಯರ್ ಆದ ಕೂಡಲೇ ಪಶುವೈದ್ಯಕೀಯ ಕಾಲೇಜು ಕೂಡ ಆರಂಭ ಆಗ್ತದೆ. ಎಲ್ಲ ಸರ್ಕಾರದಿಂದ ಆಗುವಂಥ ಎಲ್ಲ ಕೆಲಸಗಳು ಆಗಿದೆ. ಮುಂದಿನ ದಿವಸದಲ್ಲಿ ಉಪ್ಪಿನಂಗಡಿ ಇವತ್ತು
ಪಶುವೈದ್ಯಕೀಯ ಕಾಲೇಜು ಆ ಕಡೆ ಆದರೂ ಇಲ್ಲಿಗೆ ಸುಮಾರು 1,500 ಡಾಕ್ಟ್ರು ವೆಟರ್ನರಿ ಡಾಕ್ಟರ್ಸ್ ಕಲಿಯುವಂಥವ್ರು ಬರ್ತಾರೆ. ಈ ಕಡೆಯಿಂದ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಆ ಭಾಗದಿಂದ ಅಲ್ಲಿ ಬೋಟಿಂಗ್ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಬೋಟಿಂಗಿಗೆ ಎಲ್ಲರೂ ಸೇರುವಂಥದ್ದು. ನಾವು ಏನು ಸ್ಟ್ರೀಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದು ಕೂಡ ಎಲ್ಲರೂ ಅಲ್ಲಿ ಗಾಡಿಯನ್ನು ವೆಹಿಕಲನ್ನು ಹೋಗದೆ ಒಂದು ಒಳ್ಳೆಯ ಸ್ಟ್ರೀಟನ್ನು ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆಗಳಿದೆ. ನಿಮ್ಮೆಲ್ಲ ಸಹಕಾರ ಬೇಕು. ಇದಕ್ಕೆ ಪೂರಕವಾಗಿ ನಾವು ಇಂಥ ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಬಟ್ಟೆ ಅಂಗಡಿಗಳು ಬೇರೆ ಬೇರೆ ಬಂದರೆ ಜನಸಂಖ್ಯೆ ಬೇರೆ ಕಡೆಯಿಂದ ಬಂದರೆ ನಮ್ಮ ಭಾಗದವರು ಅಲ್ಲದೆ ಹೊರಗಡೆ ಒಂದು ಬಂದರೆ ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಖರ್ಚು ಮಾಡುವಂಥದ್ದು ಎಲ್ಲ ಆಗ್ತದೆ, ಎಲ್ಲ ಅಭಿವೃದ್ಧಿಗಳಾಗ್ತದೆ. ನಿಮ್ಮ ಸಹಕಾರ ಕೂಡ ಇರಲಿ. ಪುತ್ತೂರಿನ ಉಪ್ಪಿನಂಗಡಿಯ ಈ ಅಭಿವೃದ್ಧಿಗೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್, ಸೆಮಿ ಡ್ರೈನೇಜ್ ಸಿಸ್ಟಮ್ ಆಗಬೇಕು ಅಂತ ನಮ್ಮ ಡಾಕ್ಟರ್ ರಾಜಾರಾಮ್ ಅವರು ಯಾವತ್ತಿಂದ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಹಂತದ ಸರ್ವೆಗಳು ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಭಾಗದಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಅಲ್ಲಿ ಡ್ರೈನ್ ಬ್ಲಾಕ್ ಆಗುವಂಥ ಕೆಲಸಗಳು ಆಗ್ತಾಯಿದೆ. ಅದನ್ನು ಕೂಡ ಸರಿ ಮಾಡುವಂಥ ಕೆಲಸಗಳು ಆಗ್ತಾಯಿದೆ. ಒಟ್ಟಿನಲ್ಲಿ ಉಪ್ಪಿನಂಗಡಿಯ ಅಭಿವೃದ್ಧಿಗೆ ನಾವೆಲ್ಲ ಜೊತೆ ಸೇರೋಣ. ಅಭಿವೃದ್ಧಿ ಆದರೆ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗುವಂಥದ್ದಾಗ್ತದೆ. ಆ ರೀತಿಗೆ ಇವತ್ತು ನಾವೆಲ್ಲ ಸಹಕಾರಿ ಆಗಬೇಕು. ಇವತ್ತು ಉದ್ಘಾಟನೆ ಮಾಡಿದಂಥ ನಾವೆಲ್ಲ ಸಾಕ್ಷಿಯಾಗಿ ಉದ್ಘಾಟನೆ ಮಾಡಿದಂಥ ಈ ಕಾಂಪ್ಲೆಕ್ಸ್ ಏನಿದೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎನ್ನುವ ಶುಭ ಹಾರೈಕೆಗಳೊಂದಿಗೆ ನನಗೆ ತುಂಬ ಇನ್ನಷ್ಟು ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿರುವ ಕಾರಣ ನನ್ನನ್ನು ಮುಂದೆ ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಮುಂದಿನ ಮಾತುಗಳಿಗಾಗಿ ಮಾಜಿ ಶಾಸಕರಾದಂತಹ ಸಂಜೀವ್ ಮಠಂದೂರ್ ಅವರು. ಇವತ್ತು ಲೋಕಾರ್ಪಣೆಗೊಂಡಂಥ ಬುರ್ಜಿಮಾನ್ ಶಾಪಿಂಗ್ ಕಾಂಪ್ಲೆಕ್ಸ್ನ ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಂಥ ಶಿವಕುಮಾರಯ್ಯವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿವರ್ಯರೇ, ಸೇರಿರುವಂಥ ಎಲ್ಲ ಉಪ್ಪಿನಂಗಡಿಯ ಸಜ್ಜನ ಬಂಧುಗಳೇ, ಇವತ್ತು ಉಪ್ಪಿನಂಗಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಮೊಹಮ್ಮದ್ ಮುಸ್ತಫಾ ಮತ್ತು ಅವರ ಸಹೋದ್ಯೋಗಿಗಳು, ಸಹಚರರು ಕೊಟ್ಟಿದ್ದಾರೆ. ನಜೀಮುದ್ದೀನ್ ಕೂಡ ಸೇರಿಕೊಂಡು ಇಂಥ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸನ್ನು ಕಟ್ಟಿ ಉಪ್ಪಿನಂಗಡಿ ಮತ್ತಷ್ಟು ಅಭಿವೃದ್ಧಿ ಆಗಲಿಕ್ಕೆ, ಉಪ್ಪಿನಂಗಡಿಯಲ್ಲಿ ಇನ್ನಷ್ಟು ಅಂಗಡಿ ಮುಂಗಟ್ಟುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಯುವಕರು ಇವತ್ತು ಉದ್ಯೋಗ ಅರಸಿಕೊಂಡು ಯಾವುದೋ ವಿದೇಶಕ್ಕೆ ಹೋಗ್ತಾರೆ. ಅರಬಿ ಕಂಟ್ರೀಸಿಗೆ ನಮ್ಮ ಹೆಚ್ಚಿನ ಯುವಕರು ಹೋಗ್ತಾರೆ. ನಾನು ಹೇಳುವಂಥದ್ದು, ನಮ್ಮ ಊರಿನಲ್ಲೇ ನೆಲೆ ನಿಂತು ಇಂಥ ಮಹಲುಗಳನ್ನು ಕಟ್ಟಿ ಅಂತ ಅದರಲ್ಲಿ ಮಳಿಗೆಗಳನ್ನು ಆರಂಭ ಮಾಡಿ ಊರಿನ ಅಭಿವೃದ್ಧಿಗೆ ನಮ್ಮ ಯುವಕರು ಕಾರಣಕರ್ತರಾಗಬೇಕು ಅಂತೇಳಿ ಊರನ್ನು ಬೆಳೆಸುವಂಥ ಕೆಲಸ ಇವತ್ತು ನಮ್ಮ ಯುವಕರು ಮಾಡಿದಾಗ ನಮ್ಮೂರು ಕೂಡ ದುಬಾಯಿ ಆಗ್ಬೋದು, ನಮ್ಮೂರು ಕೂಡ ಕುವೆತ್ ಆಗ್ಬೋದು ಅಂತೇಳಿ. ಅದಕ್ಕಾಗಿ ನಮ್ಮಲ್ಲಿ ಒಂದು ಆರ್ಥಿಕತೆ ಇದೆ. ಆ ಆರ್ಥಿಕತೆಯನ್ನು ಸದ್ಬಳಕೆ ಮಾಡುವಂಥದ್ದು ನಮ್ಮೂರಿನಲ್ಲಿ ಮಾಡಿದಾಗ ನಮ್ಮ ಊರಿನ ಯುವಕ ಯುವತಿಯರಿಗೂ ಉದ್ಯೋಗ ಸಿಗ್ತದೆ. ನಮ್ಮೂರಿನ ಜನರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಆ ಮನೆ ಬಾಗಿಲಲ್ಲೇ ಕೊಡುವಂಥ ಕೆಲಸವನ್ನು ಮಾಡಬಹುದು. ಆ ಕೆಲಸ ಇವತ್ತು ಆಗಿದೆ. ವಿಶೇಷವಾಗಿ ಉಪ್ಪಿನಂಗಡಿ ಹಿಂದಿನಿಂದಲೂ ಯಾವಾಗ ತಾಲೂಕು ಕೇಂದ್ರ ಆಗಿತ್ತೋ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬಗಕ್ಕೆ, ಆಗಲೇ ಒಂದು ವಾಣಿಜ್ಯ ಕೇಂದ್ರ. ಇಲ್ಲಿಯೂ ಹಂಚಿನ ಕಾರ್ಖಾನೆ ಇತ್ತು, ಉಪ್ಪಿನ ಅಂಗಡಿಗಳಿತ್ತು, ಬೇರೆ ಬೇರೆ ಜೀನ್ಸ್ ಅಂಗಡಿಗಳು ಆಗಲೇ ಇದ್ದು. ಅವತ್ತಿನಿಂದಲೂ ಇವತ್ತಿನ ತನಕ ಪುತ್ತೂರು ತಾಲೂಕಾದರೂ ಇವತ್ತು ವಾಣಿಜ್ಯ ಕೇಂದ್ರ ಉಪ್ಪಿನಂಗಡಿಯೇ. ಹೆಚ್ಚು ವ್ಯವಹಾರ ನಡೆಸುವಂಥ ಒಂದು ಈ ನಗರ ಮುಂದಿನ ದಿನಗಳಲ್ಲಿ ಇವತ್ತು ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆಯಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿಯ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಕೊಡುವ ಜೊತೆಯಲ್ಲಿ ದೊಡ್ಡ ವಾಣಿಜ್ಯ ಕೇಂದ್ರವಾಗಿ ಬೆಳೀಲಿಕ್ಕೆ ಇವತ್ತಿನ ಈ ಒಂದು ಮಹಲ್ ಕಾರಣ ಆಗಲಿ. ಅದೇ ರೀತಿಯಲ್ಲಿ ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೆಂಪಿ ಬ್ರದರ್ಸ್ ಮತ್ತೆಲ್ಲ ನಮ್ಮ ಮಿತ್ರರಿಗೆ ನಾನು ನಮನಗಳನ್ನು ಸಲ್ಲಿಸ್ತಾ, ಈ ಒಂದು ಬುರ್ಜಿಮಾನ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಯಾರ್ಯಾರು ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ದಾರೋ ಅವರೆಲ್ಲ ಜನರಿಗೆ ಸೇವೆ ಕೊಡುವ ಜೊತೆಯಲ್ಲಿ ಲಾಭದಾಯಕ ಉದ್ಯಮವನ್ನು ಆಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು. ಮುಂದಕ್ಕೆ ನಮ್ಮ MLA ಅವರಿಗೆ ಶಾಲು ಮತ್ತು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಮಾಲಕರಾದಂತಹ ಮುಸ್ತಫಾ ಮತ್ತು ನಜೀಮ್ ಅವರು ಕೇಳಿಕೊಳ್ತಾ ಇದ್ದೇನೆ.
ఇది ಮುಂದಕ್ಕೆ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು ಸರ್ ಅವರಿಗೆ ಮುಸ್ತಫಾರ ಮತ್ತು ನಜೀಮುದ್ದೀನ್ ರವರು ನೆನಪು ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಆಹ್ವಾನಕ್ಕೆ ಸ್ಪಂದಿಸಿ ಬಂದಂತಹ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಹಾಗೂ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳು. ಮುಂದಕ್ಕೆ ನಜೀರ್ ಅವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಬಗ್ಗೆ 2 ಮಾತುಗಳನ್ನು ಹನೀಫ್ ಖಾನ್ ಕೊಡಾಜೆ ಅವರಿಗೆ, ಮೊಹಮ್ಮದ್ ಬಡಗುಣೂರ್ ಸರ್ ಅವರಿಗೆ, ರಾಜಾರಾಮ್ ಸರ್ ಅವರಿಗೆ, ಚಂದ್ರಾ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಸನ್ನ ಕುಮಾರ್ ಅವರಿಗೆ ಸಿಸ್ಲರ್ ಪಚ್ಚಣ್ಣ. ಮುಂದಕ್ಕೆ ಹನೀಫ್ ಖಾನ್ ಕೊಡಾಜೆ ಅವರಿಂದ 2 ಶುಭ ನುಡಿಗಳು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮಹೀನ್. ರಬ್ಬಿ ಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಲಿಸಾನಿ ಯಫ್ಖಹು ಕೌಲಿ. ಈಗಾಗಲೇ ಒಂದು ಬುರ್ಜುಮಾನ್ ಶಾಪಿಂಗ್ ಮಾಲ್ನ ಉದ್ಘಾಟನೆ ಮಾಡಿ ಇಲ್ಲಿಂದ ನಿರ್ಗಮಿಸ್ತಿರುವಂಥ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರೇ, ಮಾಜಿ ಶಾಸಕರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮಾತನಾಡುವಂಥ ಒಂದು ವೇದಿಕೆ ಅಲ್ಲ ಇದು. ಆದರೂ ಉಪ್ಪಿನಂಗಡಿ ಅಂತ ಪರಿಸರದಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ಮಹಾಲನ್ನು ನಿರ್ಮಿಸಿ ಎಲ್ಲರಿಗೂ ಸಹಕಾರಿಯಾಗುವಂಥ ಎಲ್ಲ ಶಾಪಿಂಗ್ಗಳು ಇಲ್ಲಿ ಇರುವುದು ಭಾಳಷ್ಟು ಸಂತೋಷಕರವಾದಂಥ ವಿಷಯ. ಒಂದು ಊರಿನ ಪ್ರಗತಿಗೆ ಇಂಥ ಕಟ್ಟಡಗಳು ಬಹಳ ಮಹತ್ವಪೂರ್ಣವಾಗಿರುತ್ತದೆ. ಅದರಲ್ಲಿಯೂ ಈಗ ಇಲ್ಲಿ ನಾನು ಒಂದು ನೋಡಿದಾಗ ಪಕ್ಕದಲ್ಲಿ ಇರುವಂಥ ಒಂದು ಮಾಲ್ ಆಗಿರುತ್ತದೆ. 99 ರೂಪಾಯಿಗೆ ನಿಮಗೆ ಸಿಗುವಂಥ ಎಲ್ಲ ವಸ್ತುಗಳು ಬಹುಶಃ ಈ ಊರಿನ ಆಜುಬಾಜಿನ ಅಕ್ಕಪಕ್ಕದ ಎಲ್ಲ ಬಡವರಿಗೂ ಸಹಾಯ ಆಗುವಂಥ ಎಲ್ಲ ವಸ್ತುಗಳು ಕೂಡ ಆ ಮಾಲಲ್ಲಿದೆ. ಇಂಥ ಮಹಲ್ಗಳಿಂದ ನಮ್ಮ ಊರು ನಿರಂತರವಾಗಿ ಉದ್ಧಾರವಾಗ್ತಾ ಇರುವುದು ಖಂಡಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಮಹಲನ್ನು ಮಾಡಿದ ಮತ್ತು ಇಲ್ಲಿರುವಂಥ ಎಲ್ಲರಿಗೂ ಅಲ್ಲಾಹನು ಅನುಗ್ರಹಿಸಲಿ. ಮತ್ತು ಈ ಬಿಲ್ಡಿಂಗಿನ ಸ್ಥಾಪಕರಿಗೆ ಇನ್ನೂ ಕೂಡ ಈ ರೀತಿಯ ಜನರ ಅಭಿವೃದ್ಧಿಗೆ ಪೂರಕವಾಗುವಂಥ ಕಟ್ಟಡಗಳನ್ನು ಮಾಡಲು ಅಲ್ಲಾಹನು ಅನುಗ್ರಹಿಸಲಿ ಅಂತೇಳಿ ಶುಭಾರೈಸುತ್ತಾ ನನ್ನ 1-2 ಮಾರ್ಕ್ ವಿರಾಮ ಆಗ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮುಂದೆ ಶುಭ ಹಾರೈಕೆಗಾಗಿ ಡಾಕ್ಟರ್ ರಾಜಾರಾಮ್ ಸರ್ ಅವರು. ನಮ್ಮ ಅಭಿಮಾನದ ಉಪ್ಪಿನಂಗಡಿ ಈ ಪಟ್ಟಣಕ್ಕೆ ಬುರ್ಜುಮಾನ್ ಶಾಪಿಂಗ್ ಸೆಂಟರ್ ಅನ್ನುವ ಮುಖಾಂತರ ಇಲ್ಲಿ ಅಭಿವೃದ್ಧಿಗೆ ಮತ್ತೊಂದು ಗರಿ ಸೇರಿದಂತಾಗಿದೆ. ಈ ಕಾಂಪ್ಲೆಕ್ಸ್ನಲ್ಲಿ, ಈ ಒಂದು ಸಮುಚ್ಚಯದಲ್ಲಿ ಯಾರ್ಯಾರು ತಮ್ಮ ವ್ಯವಹಾರವನ್ನು ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹಿಸಲಿ. ಹಾಗೆ ಈ ನಾಗರಿಕರ ಶುಭಾಶಯ ಅವರಿಗಿರಲಿ. ಆ ರೀತಿಯಲ್ಲಿ ಒಂದು ವ್ಯವಹಾರದಲ್ಲಿ ಪ್ರಾಮಾಣಿಕತೆಯಿಂದ ಅವರು ಉತ್ತುಂಗಕ್ಕೆ ಏರುವಾಗಲಿ, ಹಾಗೆ ವ್ಯವಹಾರದಲ್ಲಿ ಅವರು ಅಭಿವೃದ್ಧಿಯನ್ನು ಪಡೆಯಲಿ, ಹಾಗೆ ಹೆಸರನ್ನು ಪಡೆಯಲಿ ಅಂತ ಶುಭವನ್ನು ಹಾರೈಸ್ತಾ, ನಮ್ಮನ್ನು ಕೂಡ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪಾಲು ಪಡೆಯುವಂಥ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಇದರ ಮಾಲೀಕರಿಗೆ, ಎಲ್ಲ ಸ್ನೇಹಿತರಿಗೆ ಪ್ರತ್ಯೇಕವಾಗಿ ಹೆಸರು ಹೇಳುವ ಎಲ್ಲ ಸ್ನೇಹಿತರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ಒಂದು ಕಾಂಪ್ಲೆಕ್ಸ್ಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗುರು ಹಿರಿಯರೇ, ಸಭಾಭವನದಲ್ಲಿರುವ ಎಲ್ಲ ಬಂಧುಗಳೇ, ನಮ್ಮ ಮೂಡುಬಿದ್ರಿಯರಾದ ಮೊಹಮ್ಮದ್ ನಜೀಮುದ್ದೀನ್ ಹಾಗೆ ಮೊಹಮ್ಮದ್ ಮುಸ್ತಾಫಾ ಮನ್ ಗ್ರೂಪ್ ಬಿಲ್ಡರ್ಸ್ ಅಂತ ಹೇಳುವ ಒಂದು ನೆಲೆಯಲ್ಲಿ ಇಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಬಹಳ ಕಷ್ಟಪಟ್ಟು ಸುಮಾರು ಅದರಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಕಷ್ಟಪಟ್ಟು ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಿ ಇವತ್ತು ಲೋಕಾರ್ಪಣೆಗೊಂಡಿದೆ. ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೇನೆ, ತುಂಬ ಜನ ಇಲ್ಲಿ ವ್ಯವಹಾರ ಮಾಡಿಕೊಂಡು 99 ರೂಪಾಯಿಗೆ ಹಲವಾರು ಸೊತ್ತುಗಳನ್ನು ಖರೀದಿಸಿಕೊಂಡು ಹೋಗುವುದು ಭಾಳ ಖುಷಿಯಲ್ಲಿ ಅವರು ಹೋಗ್ತಾ ಇದ್ದು ಅದು ನೋಡುವಾಗ ಭಾಳ ಸಂತೋಷ ಆಗ್ತಾಯಿದೆ. ಈ ಕಟ್ಟಡದಲ್ಲಿ ಇರುವ ಎಲ್ಲ ಮಾಲಕರು ಯಾರೆಲ್ಲ ಇದ್ದಾರೆ, ವ್ಯವಹಾರಸ್ಥರು ಯಾರಿದ್ದಾರೆ, ಗ್ರಾಹಕರು ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮಲ್ಲಿ ಮಾನವೀಯತೆಯ ಮೆರೆಯಲಿ. ಜಾತಿ, ಮತ, ಧರ್ಮ ಇದನ್ನೆಲ್ಲ ಬದಿಗಿಟ್ಟು ಮಾನವೀಯತೆಯನ್ನು ನಾವು ಮೆರೆಯುವ, ನಾವೆಲ್ಲರೂ
ಒಂದು ಮಾನವೀಯ ಜನಾಂಗದ ಅಭಿವೃದ್ಧಿಗಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಈ ಸಮಯದಲ್ಲಿ ಹಾರೈಸ್ತಾ, ಈ ಮೊಹಮ್ಮದ್ ನಜಿಮುದ್ದೀನ್ ಮತ್ತು ಮುಸ್ತಫಾ ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ, ಅವರ ಮುಂದಿನ ಪ್ರಾಜೆಕ್ಟ್ಗಳಿಗೂ ಅವರು ಮುಂದೆ ಹೋಗಲಿ, ಹಲವಾರು ಕಾರ್ಯಕ್ರಮಗಳನ್ನು ಅವರು ನಿರ್ವಹಿಸಲಿ, ಜನರಿಗೆ ಉಪಕಾರವನ್ನು ಮಾಡಲಿ, ಮಾನವೀಯತೆಯನ್ನು ಮೆರೆಯಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ ಬಂದಂತಹ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಹಾಗೂ ಮಾಜಿ ಶಾಸಕರಾದಂತಹ ಸಂಜೀವ್ ಮಠಂದೂರವರು, ಚಂದ್ರಾ ಶೆಟ್ಟಿ, ವಿನ್ಸೆಂಟ್ ಫೆರ್ನಾಂಡಿಸ್ ಸರ್, ಡಾಕ್ಟರ್ ರಾಜಾರಾಮ್, MS ನಜೀರ್, ಚಂದ್ರಶೇಖರ್, ಅಶ್ರಫ್, ಹಾಶಿರ್ ಬೆಳ್ಳಾರೆ, ಮೊಹಮ್ಮದ್ ಅಜಿ ನಿಖಿಲಾಡಿ, ನಜೀರ್ ಮಠ, ಹನೀಫ್ ಖಾನ್ ಕೋಡಾಜೆ ಹಾಗೂ ಎಲ್ಲ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.